ದಲ್ಲಾಳಿಗಳಿಂದ ರೈತರನ್ನ ಮುಕ್ತರನ್ನಾಗಿ ಮಾಡುವುದು ಕೇಂದ್ರದ ಎಪಿಎಂಸಿ ಕೃಷಿ ಬಿಲ್ ಕಾಯ್ದೆಯ ಮುಖ್ಯ ಉದ್ದೇಶ. ರೈತರ ಬೆಂಬಲಕ್ಕಾಗಿಯೇ ಈ ಕಾಯ್ದೆ ಜಾರಿಗೆ ತರಲಾಗಿದೆ. ಆದರೆ ಈ ಕಾಯ್ದೆ ವಿರೋಧಿಸಿ ಸೆಪ್ಟೆಂಬರ್ 27ರ ಬಂದ್ಗೆ ಕರೆಯನ್ನ ನೀಡಿರುವುದು ಸರಿಯಲ್ಲ ಎಂದು ಸಮಾಜ ಕಲ್ಯಾಣ ಹಿಂದುಳಿದ ವರ್ಗಗಳ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಎಪಿಎಂಸಿ ಕೃಷಿ ಬಿಲ್ ಕಾಯ್ದೆಯ ಕುರಿತು ವಿರೋಧಿಗಳು ಗೊಂದಲವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಎಲ್ಲ ಗೊಂದಲಗಳಿಗೆ ಉತ್ತರ ಕೊಡುವ ಶಕ್ತಿ ಸಾಮರ್ಥ್ಯ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಇದೆ ಎಂದರು. ಇನ್ನು ಗೋಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಆದೇಶವನ್ನ ಜಿಲ್ಲೆಯಲ್ಲಿ ಕಡ್ಡಾಯವಾಗಿ ಅನುಷ್ಠಾನಕ್ಕೆ ತರುವಂತೆ ಪೊಲೀಸ್ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ಗೋವುಗಳಿಗಾಗಿ ಅಲ್ಲಲ್ಲಿ ಗೋಶಾಲೆ ನಿರ್ಮಾಣ ಮಾಡಲು ಜಾಗ ಗೊತ್ತು ಮಾಡಲಾಗಿತ್ತು. ಮಠ ಮಂದಿರಗಳು ಗೋಶಾಲೆಗಳನ್ನು ನಡೆಸ್ತಾ ಇದ್ರೆ ಅವರಿಗೆ ಶಕ್ತಿಯನ್ನು ತುಂಬುವಂತಹ ಕೆಲಸ ಸರ್ಕಾರ ಮಾಡಲಿದೆ. ಈಗಾಗಲೇ 100ಕ್ಕೂ ಹೆಚ್ಚು ಗೋಶಾಲೆಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ ಎಂದರು. ಉದ್ದೇಶ ಏನಾದರೂ ಪ್ರಸ್ತುತ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸಮಾಜಮುಖಿಯಾದಂಥ ಕೆಲಸಗಳಿಗೆ ಮಾನ್ಯತೆ ಕೊಡ್ತಾ ಬಂದಿದೆ. ಎಪಿಎಂಸಿ ಕಾಯ್ದೆ ಆಗಲಿ ಅಥವಾ ನಮ್ಮ ಕೃಷಿ ಉತ್ಪನ್ನ ತಿದ್ದುಪಡಿ ಆಗಲಿ ಕೂಡ ಅದು ದಲ್ಲಾಳಿಗಳಿಂದ ರೈತರನ್ನು ಮುಕ್ತಗೊಳಿಸುವುದಷ್ಟೇ ಆ ಕಾಯ್ದೆಯ ಒಟ್ಟು ಉದ್ದೇಶಗಳು. ತಾನು ಬೆಳೆದಂಥ ಬೆಳೆಯನ್ನು ಎಲ್ಲೇ ಆದರೂ ತಾನು ಮಾರಾಟ ಮಾಡ್ತೇನೆ, ತಾನು ಹೇಳಿದ ರೇಟಿಗೆ ಅಂತ ಏನಾದರೂ ಒಬ್ಬ ರೈತನಿಗೆ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೆ ಈ ಕೃಷಿ ಕಾಯ್ದೆ ಮತ್ತು ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ವಿನಾಕಾರಣ ಕೆಲವರು ರಾಜಕಾರಣದ ಹೆಸರಿನಲ್ಲಿ ಒಂದೊಂದಷ್ಟು ಗೊಂದಲ ನಿರ್ಮಿಸ್ತಾ ಇದ್ದಾರೆ. ಆ ಎಲ್ಲ ಗೊಂದಲಗಳಿಗೂ ಕೂಡ ಉತ್ತರ ಕೊಡುವಂಥ ಶಕ್ತಿ ನಮ್ಮ ಪಾರ್ಟಿಗೆ, ನಮ್ಮ ಸರ್ಕಾರಕ್ಕೆ ಇದೆ. ಸುಪ್ರೀಂ ಕೋರ್ಟಿನ ತೀರ್ಪಿನ ಹಿನ್ನೆಲೆಯಲ್ಲಿ ಹೆದ್ದಾರಿ ಅಂಚಿನಲ್ಲಿರುವಂಥ ದೇವಸ್ಥಾನಗಳನ್ನು ತೆರವು ಮಾಡುವುದರಲ್ಲಿ ಸ್ವಲ್ಪ ಅಧಿಕಾರಿಗಳು ತರಾತುರಿ ಮಾಡಿದ್ದಾರೆ ಅಂತ ನಮಗನ್ಸುತ್ತೆ. ಯಾಕಂದರೆ ಜನರ ಭಾವನೆಗಳ ವಿಚಾರದಲ್ಲಿ ಚಲಾಟ ಮಾಡಬೇಕಾದಂಥ ಅವಶ್ಯಕತೆಗಳನ್ನು ಸ್ವಲ್ಪ ತಾಳ್ವಹಿಸಬೇಕಾಗಿತ್ತು ನಮಗನ್ಸುತ್ತೆ. ಆದರೆ ಕಾಯ್ದೆ ಹಿನ್ನೆಲೆ ಅವರು ಹೇಳಿದ ಹಿನ್ನೆಲೆಯಲ್ಲಿ, ಕಾಯ್ದೆ ವಿಚಾರಗಳನ್ನು ಹೇಳಿದಂಥ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಒಂದು ದೇವಸ್ಥಾನಗಳ ಸಂರಕ್ಷಣಾ ಕಾಯ್ದೆಯನ್ನು ತೆಗೆದುಕೊಂಡು ಬಂದಿದೆ. ಸದ್ಯಕ್ಕೆ ಅಂಥ ಗೊಂದಲಗಳಾಗದೇ ಇರುವಂತೆ ಎಲ್ಲರಿಗೂ ಕೂಡ ಸಮಸ್ಯೆ ಆಗದೆ ಶಾಂತಿ ಮತ್ತು ನೆಮ್ಮದಿ ಇರುವುದಕ್ಕೋಸ್ಕರ ಈ ತಿದ್ದುಪಡಿಯನ್ನು ಸದ್ಯಕ್ಕೆ ನಾವು ಮಾಡಿದ್ದೇವೆ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ. ಸದ್ಯಕ್ಕಂತೂ ಯಾವುದೇ ದೇವಸ್ಥಾನಗಳನ್ನು ಕೆಡುವುದರ ವಿರುದ್ಧವಾಗಿರುವಂಥ ತಂದಿರುವಂಥ ತಿದ್ದುಪಡಿ. ಈಗಿರುವ ಪರಿಸ್ಥಿತಿಯಲ್ಲಿ ಯಾವುದೇ ಧಾರ್ಮಿಕ ಕೇಂದ್ರಗಳನ್ನು ಕೂಡ ತರಾತುರಿಯಲ್ಲಿ ತೆಗಿಬಾರದು ಅನ್ನೋದಷ್ಟೇ ಈ ತಿದ್ದುಪಡಿ ಉದ್ದೇಶ.